ಏ ಅರ್ಸಿತಿಯಾ ಅಂತು ಸೆ ಯಾನ ಅಪ್ಪಗನೆ ಪಂಡಾಡಿ ಡ್ರಗ್ಸ್ ವಿಷಯ ಮತ್ತೆ ಪೋಚಿನಿ ಇತ್ತೆ ಈ ರೈಡ್ ಅದು ಮಾರ ಆಗಿತ್ತೆ ಡ್ರಗ್ಸ್ ತಿಕ್ಕಂದ ಇಂಚ ಮಾನಸಿಕದಲ್ಲ ಗಾತಿ ಸತ್ಯ ಏತಂದು ಬೆಸ್ಟ್ ಫ್ರೆಂಡ್ ಅತ್ತ ಮಾರ ಅಂತೀಯ ಆ ಮೌನ ಪಂಡಿತರು ನಂಗೆ ತೋಜಾಗ ಮಾರ ಹಾ ತೋಜಾಗ ಲಕ್ಷ್ಮಿ ಬಾಯ ಗೊತ್ತಾಯ್ತು ಲಕ್ಕಿ 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 ಬಲ ಕಂಪಿ ಬಲ ಬಲ ಪಂಡಿತರು ಹೊಂದಿದ್ಯಾ ಪಂಡಿತರ ತೀರ್ದನೆ ಮರ ಬಾತೊಂದರು ಏರು ಬನ್ನೆ ಯಾನು ಮರನ ಪಾತೊಂದು ಮರ ಏನಾನು ಪಾತೊಂದು ಹೆಚ್ಚಿನ ಸಚಿನ್ ಈ ಕಡೆ ಪಂಡದ ಕರೆಕ್ಟ್ ನಾ ಪನ್ನತೆ ಕಡೆ ಎಂಚಿನಿ ಈರತೆ ಮರಣ ಬತ್ತೊಂದನೆ ಇಜ್ಜಿ ಮರನೇ ಏನಾನು ಪಾತೊಂದು ಹೆಂಚಿನ ಪೋದು ಇಡೇ ಬೈದತ್ತ ಹೊಯ್ ಹೊಯ್ಯಾರು ಉಂತುಲೆ ಜವನೇರ ಗೊತ್ತಾಣತ ಒವ್ವೇ ದುಶ್ಚಟನು ನಮ ಪತ್ತೊಂದು ನೆತ್ತಂದೆ ಅವು ನಮನು ಪತ್ತೊಂದು ಇಪ್ಪುಜಿ ಒವ್ವೇ ದುಶ್ಚಟನು ನಮನೇ ಬಿಡೋಡು ಅವು ನಮನು ಬಿಡ್ಪುಜಿ ಯಾನ್ ಪಣ್ಣ ಅರ್ಥ ಅಂಡತ ಸದ್ಯದ ಪರಿಸ್ಥಿತಿ ಇಮ್ಯಾನಲ್ಲ ಉಂಚೆನೆ ಇಜ್ಜಿ ಬಂದಿದ್ದಾರೆ ನನ್ನ ವಾ ಚಟಗಳ ಬಲಿಯಾಬುಚಿ ನುಸುಳುತ್ತಿದೆ ಭಾರತದೊಳಗೊಂದು ಅಸುರ ಶಕ್ತಿ ಡ್ರಗ್ಸ್ ಮಾಫಿಯಾ. ವಿಶ್ವ ಗುರುವಾಗಿ ನಿಲ್ಲುವ ಭಾರತ ಕುಸಿಯುತ್ತಿದೆ. ಯುವ ಜಗತ್ತು ಜಾಗೃತರಾಗಿ. ಸ್ವಾರ್ಥ ಬದುಕು ಸುತ್ತಲೂ ತಾಂಡವವಾಡುತ್ತಿದೆ. ನಮ್ಮ ತಂಡ ಕೈ ಮುಗಿಯುತ್ತಿದೆ. ಕಡೆಗಾಲಕ್ಕೆ ತಂದೆ ತಾಯಿಗಳಿಗೆ ಕೈ ಹಿಡಿದು ನಡೆಸುವ ಮಕ್ಕಳಾಗಿ ಡ್ರಗ್ಸ್ ಎಂಬ ಅಸುರ ಶಕ್ತಿ ಅಂತ್ಯವಾಗಲಿ. ಜಾಗೃತಿ ಎಂಬ ಶಿಷ್ಟ ಶಕ್ತಿ ಗೆದ್ದು ಬರಲಿ. ಭಾರತ ವಿಶ್ವಗುರುವಾಗಲಿ.